ಮಂಗಳೂರಿನ ಬೋಳೂರು ಅಮೃತಾನಂದಮಯಿ ಮಠದ ಆಯುಧ ಮಂಗಳೂರು ವಿಭಾಗದ ವತಿಯಿಂದ ಮಂಗಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಆರೋಹಣ್ 2020 ಎನ್ನುವ ಯುವ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. 3 ದಿನಗಳ ಕಾಲ ನಡೆದ ಆರೋಹಣ್ 2020 ಯುವ ಶಿಬಿರದಲ್ಲಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಮಂಗಳೂರಿನ ಬೋಳೂರು ಅಮೃತಾನಂದಮಯಿ ಮಠದ ಆಯುಧ ಮಂಗಳೂರು ವಿಭಾಗದ ವತಿಯಿಂದ ಮಂಗಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಆರೋಹಣ್ 2020 ಎನ್ನುವ ಯುವ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಜನವರಿ 3 ರಿಂದ 5 ತನಕ ನಡೆದ ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸುವ ಮೂಲಕ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಇಂದು ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಅಮೃತಾನಂದಮಯಿ ಮಠದ ಮುಖ್ಯಸ್ಥರಾದ ಮಂಗಳಾವೃತ ಚೈತನ್ಯ ಅವರು ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ZBSC ಅಡ್ವೆಂಚರ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಹಾಗೂ ಡೈರೆಕ್ಟರ್ ಪ್ರಸಾದ್ ಡಿಯೋಲ್ ಮಾತನಾಡಿ, ದೇಶದ ಮೌಲ್ಯ ಮತ್ತು ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಭಯ ಹಾಗೂ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎನ್ನುವ ಬಗ್ಗೆ ತರಬೇತಿಯನ್ನ ನೀಡುವ ನಿಟ್ಟಿನಲ್ಲಿ ಯುವ ಶಿಬಿರ ನಡೆದಿದೆ. ಇದರ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದರು. But we did rappelling. They rappelled down from the 3rd floor. Yes? Yeah! I think most of us were scared, right? Yeah! But now they are ready to do once more, right? Yeah! So that is what overcoming fear, like fear is directly related to decision making. We are scared of a lot of things and we don't take decisions. So only when a person takes care of his fear or manages fear, one can be successful, one can be happy because fear reduces our happiness. ಕಾರ್ಯಕ್ರಮದಲ್ಲಿ ನ್ಯೂ ಮ್ಯಾಂಗಲೂರ್ ಪೋರ್ಟ್ ಟ್ರಸ್ಟ್ನ ಸೆಕ್ರೆಟರಿ ಲೆಫ್ಟಿನೆಂಟ್ ಕರ್ನಲ್ ಬಿಜು ವಾರಿಯರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಈ ಶಿಬಿರದಿಂದ ರಾಷ್ಟ್ರದ ಮೌಲ್ಯಗಳ ಬಗ್ಗೆ ಯುವ ಜನಾಂಗಕ್ಕೆ ಜಾಗೃತಿ ಮೂಡಲು ಸಾಧ್ಯವಾಗಿದೆ. ಹಾಗಾಗಿ ಇದರ ಪ್ರಯೋಜನವನ್ನ ಪಡೆಯಿರಿ ಅಂತ ಶುಭ ಹಾರೈಸಿದರು. Extremely honored to be present today and to learn about the activities which Ayudh has undertaken in Arohan 2020. And to be present here to be part of the valedictory function today. As was narrated, Ayudh stands for Awaken Youth, Unite for Dharma. Ayudh aspires to perpetuate natural harmony, social justice and personal improvement. As I am informed from the website, the Mangaluru chapter's activities towards these objectives of Ayudh are truly commendable, especially towards the national objective of Swachh Bharat. ಇನ್ನು ಗೌರವ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ICGSನ ಕಮಾಂಡಿಂಗ್ ಆಫೀಸರ್ ಅಪೂರ್ವ ಶರ್ಮಾ ಅವರು, ವಿದ್ಯಾರ್ಥಿಗಳು ರಾಷ್ಟ್ರದ ಮುಂದಿನ ಭವಿಷ್ಯ. ಹಾಗಾಗಿ ನಿಮ್ಮಲ್ಲಿ ರಾಷ್ಟ್ರದ ಬಗ್ಗೆ ಜಾಗೃತಿ ಮೂಡುವ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಈ ಶಿಬಿರ ಪ್ರಯೋಜನವಾಗಲಿದೆ ಅಂತ ಹೇಳಿದರು. And it is the youth which will and which surely will be the part of the future India and will make our country move leaps and bounds ahead. Dear students, as I look at this young audience in the backdrop of this fine institution, the camp, the past, the present, the future seems to come together in a moment. I say this because you are the students of today. You will be the future of the nation tomorrow and shaping the course of our history. ಇನ್ನು ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಮೃತ ವಿದ್ಯಾಲಯಂನ ಉಪಪ್ರಾಂಶುಪಾಲರಾದ ಅನುಪಮ ರಾವ್, ಆಯುಧ್ ಮಂಗಳೂರಿನ ಅಧ್ಯಕ್ಷರಾದ ರಾಮನಾಥ್ ನಾಯಕ್,
ಮನೀಷಾ ಡಿಯೋಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.